ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪೆರುವಾಯಿ ಫಾತಿಮಾ ಮತಿಯಾ ದೇವಾಲಯದ ವತಿಯಿಂದ ಕ್ರಿಸ್ಮಸ್ ರ್ಯಾಲಿ ನಡೆಸಲಾಯಿತು. ಪೆರುವಾಯಿ ಫಾತಿಮಾ ಮತಿಯಾ ದೇವಾಲಯದಿಂದ ಆರಂಭಗೊಂಡ ರ್ಯಾಲಿ ಪೆರುವಾಯಿ ಪಂಚಾಯತ್ನ ವಟಾರ ತನಕ ತೆರಳಿ ಮತ್ತೆ ಚರ್ಚಿನಲ್ಲಿ ಸಮಾಪ್ತಿಗೊಂಡಿತು. ಈ ವೇಳೆ ಸಾರ್ವಜನಿಕರಿಗೆ ಕ್ರಿಸ್ಮಸ್ ಸಂದೇಶವನ್ನು ಸಾರಲಾಯಿತು. ಜಾಥಾದಲ್ಲಿ ಪೆರುವಾಯಿ ಪಂಚಾಯತ್ ಅಧ್ಯಕ್ಷ ರಾಲ್ಫ್ ಡಿಸೋಸಾ ಉಪಸ್ಥಿತರಿದ್ದರು. ನಿನ್ನೆ ಪೆರುವಾಯಿ ಫಾತಿಮಾ ಮತಿಯಾ ದೇವಾಲಯದಲ್ಲಿ ವಿಶೇಷ ಬಲಿಪೂಜೆ ನೆರವೇರಿತು. ಧರ್ಮಗುರು ವಿಶಾಲ್ ಮೋನಿಸ್ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು.